ಹಬ್ಬಗಳಿದ್ದಾಗ, ಮನೆಯಲ್ಲಿ ಫಂಕ್ಷನ್ಗಳಿದ್ದಾಗ, ನೆಂಟರು ಬಂದಾಗ 5 ನಿಮಿಷದಲ್ಲಿ ಸ್ಪೆಷಲ್ ಆಗಿರುವಂಥ ಉಪ್ಪಿನಕಾಯಿ ಮಾಡಲಿಕ್ಕೆ ಗೊತ್ತಾದರೆ ಎಷ್ಟು ಒಳ್ಳೆಯದಲ್ವಾ. ಅಂಥದ್ದೇ ಒಂದು ಸೂಪರ್ ಆಗಿರುವಂತಹ ತರಕಾರಿ ಉಪ್ಪಿನಕಾಯಿಯನ್ನು 5 ನಿಮಿಷದಲ್ಲಿ ಹೇಗೆ ಮಾಡ್ಬೋದು ಅನ್ನೋದನ್ನು ಇವತ್ತಿನ ವಿಡಿಯೋದಲ್ಲಿ ಹೇಳ್ಕೊಡ್ತಾ ಇದ್ದೇನೆ. ಸರಿ, ಹಾಗಾದರೆ ಈ ವಿಶೇಷವಾಗಿರುವಂಥ ರೆಸಿಪಿನ ಹೇಗೆ ಮಾಡೋದು ಅನ್ನೋದನ್ನು ನೋಡ್ಕೊಂಬರೋಣ. ಈ ದಿಢೀರಾಗಿ ಮಾಡ್ಬೋದಾದಂಥ ಉಪ್ಪಿನಕಾಯಿಗೆ ನಾನು ಎಲ್ಲ ತರಕಾರಿಗಳನ್ನು ಕಟ್ ಮಾಡ್ಕೊಂಡು ಇಟ್ಕೊಂಡಿದ್ದೇನೆ. ಮೊದಲಿಗೆ ನಾವೇನು ಮಾಡಬೇಕು, ಒಂದು ಉಪ್ಪಿನಕಾಯಿ ಮಸಾಲನ ರೆಡಿ ಮಾಡಬೇಕು. ಸ್ಟವ್ ಮೇಲೆ ಪ್ಯಾನ್ ಇಟ್ಟು ಸ್ವಲ್ಪ ಬಿಸಿ ಮಾಡ್ಕೊಳ್ಳಿ. ಅದಾದ ನಂತರ ಅದಕ್ಕೆ 2 ಟೇಬಲ್ ಸ್ಪೂನಷ್ಟು ಸಾಸಿವೆ, 1 ಟೇಬಲ್ ಸ್ಪೂನಷ್ಟು ಜೀರಿಗೆ, 1 ಟೇಬಲ್ ಸ್ಪೂನಷ್ಟು ಕೊತ್ತಂಬರಿ ಬೀಜ, 1/4 ಟೇಬಲ್ ಸ್ಪೂನಷ್ಟು ಮೆಂತೆ, 1/4 ಟೇಬಲ್ ಸ್ಪೂನಷ್ಟು ಕಾಳುಮೆಣಸು ಇಷ್ಟನ್ನು ಹಾಕಿಬಿಟ್ಟು ಫಸ್ಟ್ ಹುರಿದ್ಕೊಳ್ಳೋಣ. ಮೀಡಿಯಮ್ ಉರಿ ಇಟ್ಕೊಂಡು ಇದನ್ನ ಹುರಿದ್ಕೊಳ್ಳಿ. ಸಾಸಿವೆ ಜೀರಿಗೆಲ್ಲ ಒಂದು ಸ್ವಲ್ಪ ಪಟ ಅಂತ ಹೇಳಿದ ನಂತರ ಒಂದು 10 ಖಾರ ಮೆಣಸು, ಗುಂಟೂರು ಮೆಣಸನ್ನು ಹಾಕ್ಕೊಂಡಿದ್ದೇನೆ, ಸ್ವಲ್ಪ ಕರಿ ಲೀವ್ಸು ಇಷ್ಟನ್ನು ಹಾಕ್ಕೊಂಡು ಇದನ್ನು ಕೂಡ ಮೀಡಿಯಮ್ ಉರಿಯಲ್ಲಿ ಇಟ್ಕೊಂಡು ಹುರಿದ್ಕೊಳ್ಳೋಣ. ಇದು ತಣ್ಣಗಾದ ನಂತರ ಇದನ್ನ ಚೆನ್ನಾಗಿ ರುಬ್ಬಿಬಿಟ್ಟು ಇದನ್ನ ಪುಡಿ ಮಾಡ್ಕೊಂಡು ಇಟ್ಕೊಳ್ಳೋಣ. ಉಪ್ಪಿನಕಾಯಿದು ಮಸಾಲ ರೆಡಿಯಾಗಿದೆ. ಇವಾಗ ಉಪ್ಪಿನಕಾಯಿ ಮಾಡೋದಷ್ಟೇ. ಸ್ಟವ್ ಮೇಲೆ ಪ್ಯಾನ್ ಇಟ್ಟು ಚೂರು ಬಿಸಿಯಾದ ನಂತರ ಒಂದು 4 ಟೇಬಲ್ ಸ್ಪೂನಷ್ಟು ಕುಕ್ಕಿಂಗ್ ಆಯಿಲನ್ನು ಹಾಕ್ಕೊಳ್ಳಿ. ನಾನಿಲ್ಲಿ ಕೋಕೋನಟ್ ಆಯಿಲನ್ನು ಯೂಸ್ ಮಾಡ್ತಾ ಇದ್ದೇನೆ. ಅದಕ್ಕೆ 4 ಹಸಿಮೆಣಸಿನ್ಕಾಯಿನ ಅರ್ಧ ಈ ಥರ ಕಟ್ ಮಾಡ್ಕೊಂಡು ಹಾಕ್ಕೊಂಡು ಮೊದಲು ಇದನ್ನು ಸ್ವಲ್ಪ ಹುರಿದ್ಕೋಬೇಕು. ಅಂದರೆ ತುಂಬ ಜಾಸ್ತಿ ಫ್ರೈ ಮಾಡೋದಲ್ಲ, ಒಂದು ಸ್ವಲ್ಪ ಮೀಡಿಯಮ್ ಆಗಿ ಫ್ರೈ ಮಾಡ್ಕೋಬೇಕು. ಅದಾದ ನಂತರ ಒಂದು 10 ಎಸಳು ಬೆಳ್ಳುಳ್ಳಿ, 1 ತುಂಡು ಶುಂಠಿನ ನೋಡಿ ಉದ್ದಕ್ಕೆ ಈ ಥರ ಕಟ್ ಮಾಡ್ಕೊಂಡು ಹಾಕ್ಕೊಂಡಿದ್ದೇನೆ, 5 ಬೀನ್ಸನ್ನು ಕಟ್ ಮಾಡ್ಕೊಂಡು ಹಾಕ್ಕೊಂಡಿದ್ದೇನೆ, ಒಂದೇ ಒಂದು ಕ್ಯಾರೆಟನ್ನು ಈ ಥರ ಉದ್ದಕ್ಕೆ ಕಟ್ ಮಾಡ್ಕೊಂಡು ಹಾಕ್ಕೊಂಡಿದ್ದೇನೆ. ನಿಮಗೆ ಬೇಕಾಗಿರುವಂಥ ಸೈಜಲ್ಲಿ ತರಕಾರಿನ ಕಟ್ ಮಾಡ್ಕೊಂಡು ಹಾಕೋಬೋದು. ಇದಕ್ಕೆ ಬೇರೆ ತರಕಾರಿಗಳನ್ನು ಕೂಡ ಹಾಕೋಬೋದು. ಇದನ್ನು ನೀಟಾಗಿ ಹುರಿದ್ಕೊಳ್ಳೋಣ. ಯಾವಾಗಲೂ ಅಷ್ಟೇ ಆಯಿಲಲ್ಲಿ ಮೀಡಿಯಮ್ ಫ್ರೈ ಆಗಬೇಕಿದು, ತುಂಬ ಜಾಸ್ತಿ ಅಲ್ಲ. ಮೀಡಿಯಮ್ ಫ್ರೈ ಆದ ನಂತರ 1 ಲಿಂಬೆ ಹಣ್ಣನ್ನು ಕಟ್ ಮಾಡ್ಕೊಂಡು ಹಾಕ್ಕೊಂಡು ಉರಿನ ಕಮ್ಮಿ ಇಟ್ಕೊಂಡು ಇವಾಗ ಇದನ್ನ ಫ್ರೈ ಮಾಡ್ಕೋಬೇಕು. ಲಿಂಬೆ ಹಣ್ಣು ಹಾಕಿದ ನಂತರ ಉರಿನ ಕಮ್ಮಿ ಇಟ್ಕೋಬೇಕು. ಯಾವಾಗಲೂ ಈ ತರಕಾರಿ ಎಲ್ಲ ಜಾಸ್ತಿ ಆಯಿಲಲ್ಲಿ ಬೇಯಬಾರ್ದು, ಒಂದು ಸ್ವಲ್ಪ ಮೀಡಿಯಮ್ ಅಷ್ಟೇ ಬೇಯಬೇಕು. ಅದಾದ ನಂತರ ರೆಡಿ ಮಾಡಿಟ್ಕೊಂಡಿರುವಂತಹ ಮಸಾಲೆ ಇದೆಯಲ್ವ ಉಪ್ಪಿನಕಾಯಿದು, ಅದನ್ನ ಹಾಕ್ಕೊಳ್ಳಿ. 1 ಟೇಬಲ್ ಸ್ಪೂನಷ್ಟು ಕಾಶ್ಮೀರಿ ರೆಡ್ ಚಿಲ್ಲಿ ಪೌಡರನ್ನು ಹಾಕ್ಕೊಳ್ಳಿ, ಕಲರ್ ಸಖತ್ತಾಗಿ ಬರುತ್ತೆ. 1/4 ಟೇಬಲ್ ಸ್ಪೂನಷ್ಟು ಸಾಸಿವೆ, 1 ಟೇಬಲ್ ಸ್ಪೂನಷ್ಟು ಉಪ್ಪಿನ ಪುಡಿ ಅಥವಾ ಕಲ್ಲುಪ್ಪು ಹಾಕಿದರೂ ನಡೆಯುತ್ತದೆ. ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ. ಉರಿ ಕಮ್ಮಿ ಇಟ್ಕೊಂಡೇ ಮಾಡಬೇಕು. ಮಸಾಲ ಹಾಕಿದ ನಂತರ ಜಾಸ್ತಿ ಹೊತ್ತು ಉರಿಯಲ್ಲಿ ಬಿಡಬಾರ್ದು. ಮಸಾಲದು ಹಸಿ ಫ್ಲೇವರ್ ಚೂರು ಹೋಗೋ ತನಕ ಅಷ್ಟೇ. ಹಾಗೆಯೇ ತರಕಾರಿ ಕೂಡ ನಾನು ಫಸ್ಟೇ ಹೇಳ್ತಾ ಇದ್ದೀನಿ, ತುಂಬ ಬೇಯಿಸಬಾರ್ದು. ಒಂಚೂರು ಹಸಿ ಇದ್ರೇ ಅದು ಚೆನ್ನಾಗಿರೋದು. ಸ್ಟವ್ ಬಂದ್ ಮಾಡಿ ಮೇಲ್ಗಡೆಯಿಂದ ಇನ್ನೂ 1 ಟೇಬಲ್ ಸ್ಪೂನಷ್ಟು ಕುಕ್ಕಿಂಗ್ ಆಯಿಲನ್ನು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ. ಯಾಕಂತಂದರೆ ಕುಕ್ಕಿಂಗ್ ಆಯಿಲ್ ಜಾಸ್ತಿ ಹಾಕಿದಷ್ಟು ನಿಮಗೆ ಜಾಸ್ತಿ ದಿನ ಬರುತ್ತೆ. ಇವಾಗ ಇದನ್ನ ಒಂದು ಡಬ್ಬದಲ್ಲಿ ಹಾಕಿ ನೀವು ಸ್ಟೋರ್ ಮಾಡಿ ಇಡ್ಬೋದು. 2 ರಿಂದ 3 ವಾರ ಫ್ರಿಜ್ಜಲ್ಲಿಟ್ಟರೆ ಆರಾಮ್ಸೆ ಯೂಸ್ ಮಾಡ್ಬೋದು. ದಿಢೀರಾಗಿ ನೆಂಟರು ಬಂದಾಗ, ಫಂಕ್ಷನ್ ಇದ್ದಾಗ ಎಲ್ಲ ಇಂಥರ ಉಪ್ಪಿನಕಾಯಿ ಮಾಡಿದರೆ ತಿನ್ನೋದಕ್ಕೆ ಮಾತ್ರ ರುಚಿ ಅಲ್ಲ, ಎಲ್ಲರೂ ನಿಮ್ಮನ್ನು ಹೊಗಳ್ತಾರೆ ಕೂಡ. ಯಾವ ಥರ ಮಾಡಿದಿರಿ, ತುಂಬಾ ಸೂಪರ್ ಆಗಿದೆಯಲ್ಲ ಈ ಉಪ್ಪಿನಕಾಯಿ ಅಂತ ಹೇಳ್ತಾರೆ. ಅಷ್ಟು ಚೆನ್ನಾಗಿರುತ್ತೆ. ಟ್ರೈ ಮಾಡಿ ಮರೆಯದೆ ನನಗೆ ನಿಮ್ಮ ಫೀಡ್ಬ್ಯಾಕ್ನ ತಿಳಿಸಿ. ಥ್ಯಾಂಕ್ಸ್ ಎಲ್ರಿಗೂ.